ಕರಾವಳಿಯ ಬೀಚ್ಗಳು ನನ್ನ ರೊಮ್ಯಾಂಟಿಕ್ ಸಿನಿಮಾಗೆ ಜೀವ ತುಂಬಿದ್ರೆ ಕರಾವಳಿಯ ತುಳು ನಾಟಕ ನೋಡಿ ಕಾಮಿಡಿ ಸಿನಿಮಾ ಮಾಡಿದೆ. ಯಕ್ಷಗಾನದ ವೇಷ ಹಾಕಿ ಇಲ್ಲಿನ ಯಕ್ಷಗಾನ ಕಲಾವಿದರ ಬಗ್ಗೆ ಗೌರವ ಪಟ್ಟೆ ಅಂತ ನಟ ರಮೇಶ್ ಅರವಿಂದ್ ಕರಾವಳಿಯನ್ನ ಹಾಡಿ ಹೊಗಳಿದ್ದಾರೆ. ಪುತ್ತೂರಿನಲ್ಲಿ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ ಉದ್ಘಾಟನೆಗೆ ಆಗಮಿಸಿದ ಅವರು ಪತ್ರಕರ್ತರ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ತುಳು ರಂಗಭೂಮಿಯಲ್ಲಿ ಇರುವ ಕಲಾವಿದರ ಹ್ಯೂಮರ್ ತುಂಬಾನೇ ಚೆನ್ನಾಗಿತ್ತು. ಅವರ ಪಂಚಿಂಗ್ ಡೈಲಾಗ್ ನನಗೆ ತುಂಬ ಇಷ್ಟ. ತುಳು ಭಾಷೆ ಬಾರದೇ ಇದ್ರೂ ಅದನ್ನು ಅರ್ಥೈಸಿಕೊಂಡು ಕನ್ನಡದಲ್ಲೂ ತುಳು ಕಲಾವಿದರನ್ನು ಹಾಕಿ ಸಿನಿಮಾ ಮಾಡಿದ್ದೇನೆ. ನನ್ನ ಕೆಲವು ಕಾಮಿಡಿ ಸಿನಿಮಾಗಳಿಗೆ ತುಳು ರಂಗಭೂಮಿಯೇ ಪ್ರೇರಣೆಯಾಗಿತ್ತು ಅಂತ ರಮೇಶ್ ಹೇಳಿದ್ದಾರೆ. ಇದೇ ವೇಳೆ ಯಕ್ಷಗಾನ ಕಲಾವಿದರು ತಾವೇ ಬಣ್ಣ ಹಚ್ಚಿ ವೇಷ ಧರಿಸಿಕೊಳ್ಳುವಂಥದ್ದು ನಿಜಕ್ಕೂ ಒಂದು ಅದ್ಭುತ ವಿಚಾರ ಅಂತ ಯಕ್ಷಗಾನ ವೇಷಧಾರಿಗಳ ಬಗ್ಗೆಯೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಿದ ರಮೇಶ್ ಅರವಿಂದ್ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗಬೇಕು ಅಂತ ಸಲಹೆ ನೀಡಿದ್ದಾರೆ. ಏನು ಇಷ್ಟ ಕರಾವಳಿ ಬಗೆದ್ರೆ ಹೋಗ್ತಾರೆ ಹೇಳ್ತಾನೆ ಇರ್ಬೇಕು. ನಾವು ಕರಾವಳಿಯಲ್ಲಿ ಫ್ರಮ್ ಮಂಗಳೂರು ಟು ಕಾರವಾರ ಸರ್, ಆ ಕೋಸ್ಟ್ ಲೈನ್ ಇದೆಯಲ್ಲ, ಆ ಎಲ್ಲ ಬೀಚಲ್ಲೂ ಕುಡ್ದಿದ್ದೀನಿ ನಾನು. ಪ್ರತಿಯೊಂದು ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ, ಆಮೇಲೆ ಉಡುಪಿಗೆ ಬನ್ನಿ, ಈ ಕಡೆ ಅಮೆರಿಕಾ ಶೂಟ್ ಮಾಡಿದೆ, ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ, ಅದಾದ್ಮೇಲೆ ಕಾರವಾರ ಶಿವೈಸೂರು ಮಧ್ಯದಲ್ಲಿ ಈ ಥರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ. ಆಮೇಲೆ ಎರಡು ಬ್ಯೂಟಿಫುಲ್ ನಿಮ್ಮ ಕರಾವಳಿಯಲ್ಲಿ ಈ ಹೈವೇ ಇದೆಯಲ್ಲ ಸರ್, ಏನು ಎಸ್ಥೆಟಿಕ್ ಸೆನ್ಸ್ ಅಂತ ಇರ್ತಾರೆ. ನಾವು ಬ್ಯೂಟಿ ಸೆನ್ಸ್ ಇದೆಯಲ್ಲ, ಅಲ್ಲಿ ಏನು ಯಾರು ಮಾಡಿದಾರೋ ಕಳೆದ ಒಂದು 10 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅದು. ಮುಂಚೆ ನಾನು ನೋಡಿಲ್ಲ. ಒಂದೊಂದು ಬಿಲ್ಡಿಂಗಲ್ಲೂ ಒಂದು ಟೇಸ್ಟ್ ಕಾಣುತ್ತೆ, ಅಭಿರುಚಿ ಕಾಣುತ್ತೆ. ಅದು ನಾನು ಹೇಳ್ತಾ ಇರೋದು. ಆ ಜನರಲ್ಲಿರುವಂಥ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ, ಆ ರಸ್ತೆಯಲ್ಲಿ ಕಾಣುತ್ತೆ, ಆ ಓವರ್ ಆಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಸೊ ಐ ಥಿಂಕ್ ಕರಾವಳಿ ನನಗೆ ಭಾಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರ್ ಆಲ್ ಟೇಸ್ಟ್ ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು ಭಾಳ ಇಷ್ಟ. ಫ್ಯಾಂಟಾಸ್ಟಿಕ್ ಸರ್. ನಾನು ಒಂದೇ ಒಂದು ತುಳು ಸಿನಿಮಾ ಮಾಡಿದೆ, ನಿರಳ್ ಅಂತ, ಗೆಸ್ಟ್ ರೋಲ್ ಅದು ಆ್ಯಕ್ಚುಲಿ. ಈ ತುಳು ನಾಟಕಗಳ ಬಗ್ಗೆ ನನಗೆ ಮೊದಲಿಂದ ಇಂಟ್ರೆಸ್ಟು. ನಿಮ್ಮಲ್ಲಿರೋ ಹ್ಯೂಮರ್ ಇದೆಯಲ್ಲ ಸರ್, ಎಕ್ಸ್ಟ್ರಾರ್ಡನರಿ. ತುಳು ನಾಟಕಗಳಿದ್ದಂಥ ಕಾಮಿಡಿ, ಅವ್ರಿಗಿರುವಂಥ ನ್ಯಾಚುರಲ್ ಡೈಲಾಗ್ ಡೆಲಿವರಿ, ಅವ್ರಿಗಿರೋ ಪಂಚಸ್, ಎಷ್ಟು ಕ್ಯಾಶ್ಲಾಗಿ ಪಂಚಸ್ ಹೊಡಿತಾರೆ ಅಂದರೆ, ನಾವು ಕೋತಿಗಳು ಕುರಿಗಳು ಸರ್ ಎಲ್ಲ ಮಾಡಿದಾಗ ತುಳು ಡ್ರಾಮಾಸ್ ನಾನು ಬಹಳ ಇದಾಗಿ ನೋಡ್ತಿದ್ದೆ. DVDs ಎಲ್ಲ ನೋಡ್ತಾ ಇದ್ದೆ. ಭಾಳ ಇಷ್ಟ ನನಗೆ. ನನ್ನ ಫಿಲ್ಮ್ಸಲ್ಲೂ ಕೂಡ ಕೆಲವರು ತುಳು ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಭಾಷೆ ಬರಲ್ಲ, ಬಟ್ ಯಕ್ಷಗಾನದ ಒಂದು ಇದು ಟ್ರೈ ಮಾಡಿದ್ವಿ ರೀಸೆಂಟಾಗಿ, ಒಂದು ಮೇಕಪ್ ಟೆಸ್ಟ್. ಲಾಸ್ಟ್ ಟೈಮ್ ಈ ಶಿವರಾಮ್ ಕಾರಂತ್ ಅವಾರ್ಡ್ ಕೊಟ್ಟಿದ್ದೆ, ಆವತ್ತು ಅದು ಟ್ರೈ ಮಾಡಿದ್ದೆ. ಅದು ಭಾಳ ವೈರಲ್ ಆಗಿತ್ತು. ಆ ಯಕ್ಷಗಾನ ಡ್ರೆಸ್ ಹಾಕಿದಾಗ ಸರ್, ಎಲ್ಲ ಸ್ಪಿರಿಟ್ ಅಲ್ಲ ಸರ್, ಆ ಯಕ್ಷಗಾನ ಕಲಾವಿದರ ಬಗ್ಗೆ ಎಷ್ಟು ಗೌರವ ಬಂತು ನನಗೆ ಅಂದರೆ, ಒಂದು 54 ಗಂಟೆ ಇದೆ ಸರ್ ಅದರಲ್ಲಿ. ಒಂದು ನಿಮಿಷ 50 ಅವರೇ ಹಾಕ್ಕೊಳ್ತಾರಂತೆ ಸರ್. ನಮ್ಮ ಸಿನಿಮಾಲಿ ಈ ನಾರ್ಮಲ್ ಕಾಸ್ಟ್ಯೂಮ್ ಹಾಕಿ 5 ಜನ ಇರ್ತಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ. 54 ಗಂಟು ಯಕ್ಷಗಾನದವ್ರು ಅವರೇ ಹಾಕ್ಕೊಂಡು ಅವರೇ ಮೇಕಪ್. ಭಾಳ ನನಗೆ ಗೌರವ ಬಂದಿದ್ದು ಅದು ಮಾಡಿದಾಗ.